ಉಡುಪಿ ಜಿಲ್ಲಾ ತೋಟಗಾರಿಕಾ ಬೆಳೆಗಾರರ ಸಂಘದಿಂದ ಕುಂದಾಪುರದ 5 ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಗೆ ಕೊಡೆಗಳನ್ನು ವಿತರಿಸಲಾಯಿತು। ಈ ಸಂದರ್ಭ ಉಡುಪಿಯ ಜಿಲ್ಲಾ ತೋಟಗಾರಿಕಾ ಬೆಳೆಗಾರರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ ಕೊಡ್ಗಿ ಮಾತನಾಡಿ, ಉಡುಪಿ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಭಾರತೀಯ ಜನೌಷಧ ಕೇಂದ್ರಗಳನ್ನು 6 ಕಡೆಗಳಲ್ಲಿ ಮಾಡಿದ್ದು, ಅದರಲ್ಲಿ ಮುಖ್ಯವಾಗಿ ಸಿದ್ದಾಪುರ, ಬಸ್ರೂರು, ಕೋಟೇಶ್ವರ, ಸಾಯಿಬ್ರಕಟ್ಟೆ, ಕಾರ್ಕಳದ ಗ್ರಾಮೀಣ ಭಾಗ, ಪುಲ್ಕೇರಿಯಲ್ಲಿ ಮಾಡಿದ್ದೇವೆ। ಈ ಕೇಂದ್ರಗಳು ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕೆಂಬುದು ಪ್ರಧಾನಮಂತ್ರಿಗಳ ಆಶಯವಾಗಿದೆ। ಅದರಂತೆ ಜನರಿಗೆ ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಔಷಧಗಳು ಸಿಗುತ್ತಿವೆ ಎಂದರು। ಇನ್ನು ಅಮಾವಾಸ್ಯೆ ಬೈಲಿನಲ್ಲಿ ಅಮಾವಾಸ್ಯೆ ಬೈಲು ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಎಜಿ ಕೊಡ್ಗಿ ಅವರಿಂದ ಕೊಡೆ ಹಸ್ತಾಂತರ ನಡೆದಿದ್ದು, ಶಂಕರನಾರಾಯಣದಲ್ಲಿ ಬೈಂದೂರು ಶಾಸಕ ಸುಕುಮಾರ ಶೆಟ್ಟಿ, ಕಂಡ್ಲೂರಿನಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿಜಯ್ ಪುತ್ರನ್, ಕುಂದಾಪುರದಲ್ಲಿ ಪುರಸಭೆ ಅಧ್ಯಕ್ಷೆ ವೀಣಾ ಭಾಸ್ಕರ್ ಕೊಡೆಗಳನ್ನು ಹಸ್ತಾಂತರಿಸಿದರು। ನಮ್ಮ ಉಡುಪಿ ಜಿಲ್ಲಾ ತೋಟಗಾರಿಕಾ ಬೆಳೆಗಾರರ ಸಹಕಾರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಅಶೋಕ್ ಕುಮಾರ್ ಕೊಡ್ಗಿ ಅವರು, ಹಾಗೆ ಉಪಾಧ್ಯಕ್ಷರಾಗಿರುವಂಥ ಶ್ರೀಯುತ ವಿಠಲ್ ಶೆಟ್ಟರು, ಹಾಗೆ ನಿರ್ದೇಶಕರಾಗಿರುವಂತಹ ಗಣೇಶ್ ಮತ್ತು ಎ ವಿ ಉಡುಪರು, ಅಮರ್ ಛಾತ್ರ, ಹಾಗೆ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿದ್ದೇವೆ। ಅದರಲ್ಲಿ ಮುಖ್ಯವಾಗಿ ಸಿದ್ದಾಪುರ, ಬಸ್ರೂರು, ಕೋಟೇಶ್ವರ, ಸಾಯಿಬ್ರಕಟ್ಟೆ, ಕೊಕ್ಕರ್ಣೆ, ಹಾಗೆ ಕಾರ್ಕಳದ ಗ್ರಾಮೀಣ ಪುಲ್ಕೇರಿ ಅನ್ನುವ ಭಾಗದಲ್ಲಿ ಮಾಡಿದ್ದೇವೆ।